ಮತಾಂತರ ನಿಷೇಧ ಕಾಯ್ದೆ ಎನ್ನುವುದು ಒಂದು ರಾಜಕೀಯ ಗಿಮಿಕ್ ಅಂತ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವರು 2 ವರ್ಷದಲ್ಲಿ ಬಡವರಿಗೆ ರೇಷನ್ ಕಾರ್ಡ್ ಮನೆ ಕೊಟ್ಟಿಲ್ಲ. ಬಿಟ್ ಕಾಯಿನ್ ಹಗರಣದಲ್ಲಿ ಇಡೀ ಜಗತ್ತೇ ದೇಶದತ್ತ ಬೊಟ್ಟು ಮಾಡಿದ್ರೂ ಇವರು ಮಾತಾಡಲ್ಲ. ಬಿಟ್ ಕಾಯಿನ್ ದೇಶಕ್ಕೆ ಮಾಡಿದ ಹಾನಿಗಿಂತಲೂ ಮತಾಂತರ ಬಿಲ್ ಮುಖ್ಯನಾ? ಇವರು ಜನರನ್ನ ದಾರಿ ತಪ್ಪಿಸಲು ಇವೆಲ್ಲ ಮಾಡ್ತಾ ಇದ್ದಾರೆ. ಬಲವಂತದ ಮತಾಂತರಕ್ಕೆ ಯಾವ ಪಕ್ಷ ಮತ್ತು ಯಾವ ಧರ್ಮವೂ ಬೆಂಬಲಿಸಿಲ್ಲ. ಬಲವಂತದ ಮತಾಂತರಕ್ಕೆ ಈಗಾಗಲೇ ಐಪಿಸಿ ಸೆಕ್ಷನ್ ನಡಿ ಕಾನೂನು ಇದೆ ಎಂದು ಹೇಳಿದ್ರು. ಇನ್ನು ಕ್ರಿಸ್ಮಸ್ ಹಬ್ಬದ ಹೊತ್ತಲ್ಲಿ ಈ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಬ್ರಿಟಿಷರು ಇದ್ದಾಗಲೇ ಈ ದೇಶದಲ್ಲಿ ಸನಾತನ ಹಿಂದೂ ಧರ್ಮ ಇದೆ. ಆಗಲೇ ಯಾರಿಗೂ ಅದನ್ನ ಬದಲಿಸಲು ಆಗಲಿಲ್ಲ. ಜನರೇ ಅದನ್ನ ಉಳಿಸಿಕೊಂಡು ಬರ್ತಾರೆ. ನೀವು ತಂದ ಗೋಹತ್ಯೆ ಕಾನೂನು ಸಂಪೂರ್ಣ ವಿಫಲವಾಗಿದೆ. ಅದನ್ನ ಗೃಹ ಸಚಿವರೇ ಒಪ್ಪಿದ್ದಾರೆ. ಕಾನೂನು ಬರೋದು ಮುಖ್ಯವಲ್ಲ, ಅದನ್ನ ಜಾರಿಗೆ ತರೋ ಅಧಿಕಾರಿಗಳು ಬೇಕು ಎಂದು ಹೇಳಿದ್ರು. ಇನ್ನು ಮಾರ್ಗನ್ಸ್ ಗೇಟ್ ಮತಾಂತರ ಕೇಸ್ನಲ್ಲೂ 3 ಕೊಲೆ, 1 ಆತ್ಮಹತ್ಯೆ ಆಗಿದೆ. ಅವನು 3ರನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದನ್ನ ನಾವು 4ರ ಆತ್ಮಹತ್ಯೆ ಎಂದು ಹೇಳಲು ಆಗಲ್ಲ. ಇದರಲ್ಲಿ ಯಾರ ತಪ್ಪಿದ್ರೂ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಎಂದು ಹೇಳಿದ್ರು. ಮತಾಂತರ ಕಾನೂನು ಆಂಟಿ ಕನ್ವರ್ಷನ್ ಬಿಲ್ ಏನು ಇವತ್ತು ಬಿಜೆಪಿ ಸರ್ಕಾರ ತರಲಿಕ್ಕೆ ಇಚ್ಛಿಸಿ ಮತ್ತು ಇದನ್ನ ಒಂದು ಮಾಡ್ತೇವೆ ಅಂತ ಹೇಳಿ ಒಂದು ಪ್ರಚಾರ ಮಾಡಿದ್ದಾರೆ. ಇಟ್ ಈಸ್ ಡೈವರ್ಟಿಂಗ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್. ಅಟೆನ್ಷನ್ ಡೈವರ್ಷನ್ ಪ್ರೋಗ್ರಾಮ್ ಅಂಡ್ ಎಜೆಂಡಾ ಆಫ್ ದಿ ಬಿಜೆಪಿ ಗವರ್ಮೆಂಟ್ ಅಂಡ್ ಅ ಪೊಲಿಟಿಕಲ್ ಗಿಮಿಕ್. ಇವರು 2 ವರ್ಷದಲ್ಲಿ ಬಡವರಿಗೆ ಒಂದು ರೇಷನ್ ಕಾರ್ಡ್ ಕೊಡ್ಲಿಲ್ಲ, ಒಂದು ಮನೆ ಕೊಡ್ಲಿಲ್ಲ, ಕೋವಿಡ್ ಅಲ್ಲಿ ತೀರಿಯೋದರಿಗೆ ಪರಿಹಾರ ಕೊಡ್ಲಿಲ್ಲ, ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮಂತ್ರಿಗಳು ರಾಜ್ಯಪಾಲರಿಗೆ ಲೆಟರ್ ಬರೀತಾರೆ, ನನ್ನದ್ರೆ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡ್ತಾರೆ. ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಸೇರಿ ಕೇಂದ್ರಕ್ಕೆ ಬರೀತಾರೆ, ನಮ್ಗೆ 40% ಗಿಂತಲೂ ಮಾಡಿಕೊಂಡಿರೋ ಕಿರುಕುಳ ಮಾಡ್ತಿದ್ದಾರೆ ಅಂತೇಳಿ. ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ತಲ್ಲಣಗೊಳಿಸಿದಂತಹ ಬಿಟ್ ಕಾಯಿನ್ ವಿವಾದ, ಅಮೆರಿಕದ ಸರ್ಕಾರ ಕೂಡ ಭಾರತ ದೇಶಕ್ಕೆ ದೊಡ್ಡ ಗಂಡ ಅಂತ ಇವತ್ತು ಆರ್ಥಿಕವಾದ ಇವತ್ತು ಬಿಟ್ ಕಾಯಿನ್ ಅತ್ಯಂತ ದೊಡ್ಡ ಹಗರಣ. 2G 3G ಏನು ಸಬ್ಜೆಕ್ಟ್ ಅಲ್ಲ, ಅದಕ್ಕಿಂತ ದೊಡ್ಡ ಹಗರಣ ಇವತ್ತು ದೇಶಕ್ಕೆ ಲಾಸ್ ಆಗಿದೆ ಅಂತ ಹೇಳಿ ಬಿಟ್ ಕಾಯಿನ್ ಬಗ್ಗೆ ಇವತ್ತು ಅಲ್ಲಿ ಮಾಹಿತಿ ಬಂದ್ರು ಕೂಡ ಸ್ಟಾರ್ಟ್ ಮಾಡಿ ಅದರ ಬಗ್ಗೆ ಮಾತಾಡುವುದಿಲ್ಲ. ಈ ಕನ್ವರ್ಷನ್ ಬಿಲ್ಗಿಂತಲೂ ಬಿಟ್ ಕಾಯಿನ್ ಈ ದೇಶಕ್ಕೆ ಮಾಡಿದ ಹಾನಿಗಿಂತಲೂ ಇದು ಇಂಪಾರ್ಟೆಂಟಾ? ಅದಕ್ಕೆ ಬೇರೆ ಟೈಮ್ ಇಲ್ವಾ? ಸರ್ಕಾರದ ವೈಫಲ್ಯತೆ ಮತ್ತು ಇವರ ಭ್ರಷ್ಟಾಚಾರ ಮತ್ತು ಜನರಿಗೆ ಮೋಸ ಮಾಡೋದನ್ನು ಇವತ್ತು ಜನ ಅದರ ಬಗ್ಗೆ ಚರ್ಚೆ ಮಾಡಬಾರ್ದು. ಮತ್ತೆ ಬಿಪಿನ್ ರಾವತ್ ಅವರು ಬಂತ ಸೇನೆ ಮುಖ್ಯ ತೀರಿ ಹೋಗಿದಂತ ಜನ ಮತ್ತೆ ಚರ್ಚೆ ಆಗಬಾರ್ದು. ಇದನ್ನೆಲ್ಲ ಕೂಡ ಅಟೆನ್ಷನ್ ಅನ್ನು ಡೈವರ್ಷನ್ ಮಾಡಲಿಕ್ಕೆ ಇವರು ತನ್ನಂತ ಪೊಲಿಟಿಕಲ್ ಎಜೆಂಡಾ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವುದು. ಇಟ್ಸ್ ಅ ಪೊಲಿಟಿಕಲ್ ಗಿಮಿಕ್. ಅದಕ್ಕಾಗಿ ಬಹುಶಃ ನಾವು ಹೇಳುವಂಥದ್ದು. ಕಾಂಚನಾ ಹ್ಯುಂಡೈ NH75 ಪಾಟೀಲ್ ಮಂಗಳೂರು. ಫೋನ್ ನಂಬರ್ 08242430 ಮೊಬೈಲ್ 9900144113. ನಿಯರ್ ದುರ್ಗಾಂಬ ಟೆಂಪಲ್, ತಡಂಬೈಲ್, ಸುರತ್ಕಲ್. ಫೋನ್ ನಂಬರ್ 6366933715. ಆಪೋಸಿಟ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ದರ್ಬೆ, ಪುತ್ತೂರ್. ಮೊಬೈಲ್ 9740873450.